ಚಲನಚಿತ್ರರಂಗ ಬೆಳೀತಿದ್ದಂತೆ ಹೊಸ ಪ್ರತಿಭೆಗಳು ಹುಟ್ಟಿಕೊಳ್ತಿದ್ದಾರೆ. ಬಗೆ ಬಗೆಯ ಹೊಸ ಪ್ರತಿಭೆಗಳು ಹೊಸತನದ ಪ್ರಯೋಗಗಳನ್ನು ಮಾಡಿಕೊಂಡು ಗಮನ ಸೆಳೆತಿದ್ದಾರೆ. ಅಂತಹ ಒಂದು ಹೊಸ ಪ್ರಯತ್ನ ಎನ್ನಪೊಣ್ಣು ತುಳು ಆಲ್ಬಮ್ ಸಾಂಗ್. ಹೌದು, ಹೊಸಬರ ಮೂಲಕ ಮೂಡಿ ಬಂದಿರುವ ಈ ಆಲ್ಬಮ್ ಸಾಂಗ್ ಜೂನ್ 15ರಂದು ಯೂಟ್ಯೂಬ್ನಲ್ಲಿ ಬಿಡುಗಡೆಗೊಳ್ಳಲಿದೆ. ಹೌದು, ತುಳು ಚಲನಚಿತ್ರರಂಗವು ಅಭಿವೃದ್ಧಿ ಹೊಂದುತ್ತಾ ಬೆಳೆಯುತ್ತಾ ಇರುವ ಹಾಗೆಯೇ ತುಳು ರಂಗದಲ್ಲಿ ಹೊಸ ಕಲಾವಿದರು ಕೂಡ ಹುಟ್ಟಿಕೊಳ್ತಿದ್ದಾರೆ. ವಿನೂತನವಾದ ಪ್ರಯೋಗಗಳನ್ನು ಮಾಡುತ್ತಾ ಗಮನ ಸೆಳೆಯುತ್ತಿದ್ದಾರೆ. ಅಂತಹ ಹೊಸಬರ ಒಂದು ಪ್ರಯತ್ನವಾಗಿ ಮೂಡಿಬಂದಿರುವುದು ಎನ್ನಪೊಣ್ಣು ತಿಕ್ಕಿಯಲ್ ಎನ್ನುವ ತುಳು ಆಲ್ಬಮ್ ಸಾಂಗ್. ಹೌದು, ಕುಶಲ್ ಕ್ರಿಯೇಷನ್ ಮೂಲಕ ಜಿತೇಶ್ ಕುಂಬ್ಳೆಯವರ ನಿರ್ದೇಶನದಲ್ಲಿ ಮೂಡಿಬಂದಿರುವ ಹಾಡು ಜೂನ್ 15ರಂದು ಯೂಟ್ಯೂಬ್ನಲ್ಲಿ ಬಿಡುಗಡೆಗೊಳ್ಳಲಿದೆ. ಹೊಸಬರ ಪ್ರಯತ್ನದ ಮೂಲಕ ಮೂಡಿಬಂದಿರುವ ಹಾಡು ಕಾರ್ಕಳ ಮಂಗಳೂರಿನ ತಣ್ಣೀರುಬಾವಿ ಭಾಗದಲ್ಲಿ ಚಿತ್ರೀಕರಣಗೊಂಡಿದೆ. ಸಂತೋಷ್ ಬೆಂಕಿಯಾ ಅವರ ಸಾಹಿತ್ಯದ ಗೀತೆಯನ್ನ ಸಂತೋಷ್ ಬೆಂಕಿಯಾ ಮತ್ತು ಸಹನಾ ಕರ್ಕೇರ ಹಾಡಿದ್ದಾರೆ. ಕ್ರಿಯೇಟಿವ್ ಪ್ರೇಮ್ ಕುಂಬ್ಳೆ ಸಂಕಲನವನ್ನ ನಿರ್ವಹಿಸಿದ್ದು ಅತ್ಯುತ್ತಮವಾಗಿ ಆಲ್ಬಮ್ ಸಾಂಗ್ ಮೂಡಿಬಂದಿದೆ. ಜೂನ್ 15ರಂದು ಸಂಜೆ 6:30ಕ್ಕೆ ಯೂಟ್ಯೂಬ್ನಲ್ಲಿ ಬಿಡುಗಡೆಯಾಗಲಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.